ವಿದ್ಯಾದಾನ ಎಂಬುದು ಎಲ್ಲಕ್ಕಿಂತಲೂ ಮಿಗಿಲಾದುದು. ಮೌಲ್ಯಾಧಾರಿತ ಶಿಕ್ಷಣಕ್ಕೆ ಶಿಕ್ಷಣ ಸಂಸ್ಥೆಗಳು ಹೆಚ್ಚಿನ ಆದ್ಯತೆ ಕೊಡಬೇಕಿದೆ. ಆದರೆ ಇತ್ತೀಚೆಗೆ ಶಿಕ್ಷಣ ವ್ಯವಸ್ಥೆ ವ್ಯಾಪಾರೀಕರಣಗೊಳ್ಳುತ್ತಿರುವುದು ಕಳವಳಕಾರಿ ಸಂಗತಿಯಾಗಿದೆ ಎಂದು ಮಂಗಳೂರು ಲೋಕಾಯುಕ್ತ ಎಸ್ಪಿ ಕುಮಾರ್ ಚಂದ್ರ ಅವರು ಹೇಳಿದರು. ಅವರು ಮುಡಿಪು ಸೂರಜ್ ಶಿಕ್ಷಣ ಸಂಸ್ಥೆಯಲ್ಲಿ ಉಳ್ಳಾಲ ತಾಲೂಕು ಪದವಿ ಪೂರ್ವ ಕಾಲೇಜು ಮಟ್ಟದ ವಾಲಿಬಾಲ್ ಪಂದ್ಯಾಟವನ್ನು ಉದ್ಘಾಟಿಸಿ ಮಾತನಾಡಿದರು. ನನಗೆ ಕೂಡ ಇದೊಂದು ಹೆಮ್ಮೆ. ನಮ್ಮ ತಾಲೂಕಿನಲ್ಲಿ ಒಂದು ಇಂಥ ಅದ್ಭುತವಾದ ಗ್ರಾಮೀಣ ಮಟ್ಟದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅತಿ ಕಡಿಮೆ ಫೀಸ್ನಲ್ಲಿ ಎಲ್ಲ ಸೌಕರ್ಯಗಳನ್ನು ಕೊಟ್ಟು ಒಂದು ವಿದ್ಯೆಯನ್ನು ದಾನ ಮಾಡುವಂಥದ್ದು. ಎಲ್ಲ ದಾನಕ್ಕಿಂತಲೂ ದೊಡ್ಡದಾದ ದಾನ ವಿದ್ಯಾದಾನ. ಸೂರಜ್ PU ಕಾಲೇಜ್ ಜ್ಞಾನದೀಪ ಇನ್ಸ್ಟಿಟ್ಯೂಷನ್ನ ಚೇರ್ಮನ್ ಅವರು ಮಾತಾಡುವಾಗ ಕೇಳಿದರು, ನಾವು ಮುಖ್ಯವಾಗಿ ಫೈಲಾದ ಸ್ಟೂಡೆಂಟ್ಗಳನ್ನು ಇಲ್ಲಿ ಅಡ್ಮಿಷನ್ ಕೊಡ್ತಾ ಇದ್ದೇವೆ. ಅವರನ್ನು 35%ಗೆ ಬರೆಸಿ ಅವರು ಪಾಸ್ ಆದರೆ ಅದೊಂದು ದೊಡ್ಡ ಅಚೀವ್ಮೆಂಟ್. 95%ಗೆ ಅಡ್ಮಿಷನ್ ಕೊಟ್ಟು 99% ತಗೊಳ್ಳೋದು ಇದು ದೊಡ್ಡ ಒಂದು ವಿಶೇಷ ಅಲ್ಲ. ಓನ್ಲಿ ಎಜುಕೇಷನ್ ಮಾತ್ರ ನಮ್ಮ ಉದ್ದೇಶ ಅಲ್ಲ, ಮೌಲ್ಯಾಧಾರಿತ ಎಜುಕೇಷನ್ ಕೊಡಬೇಕಾಗತ್ತೆ. ಇವಾಗ ಏನಾಗಿದೆ, ಓನ್ಲಿ ಪರ್ಸಂಟೇಜ್ ಮಾತ್ರ ನಮ್ಮ ಏಮ್ ಆಗಿದೆ ಎಜುಕೇಷನ್ನಲ್ಲಿ. 95 ಇದ್ದರೆ 99% ತೆಗಿಬೇಕು, 100% ತೆಗಿಬೇಕು. ಅದು ಬಿಟ್ಟು ನಮ್ಮ ಲೆಫ್ಟ್ ರೈಟಲ್ಲಿ ಏನಾಗುತ್ತೆ ಅಂತೇಳಿ ಯಾರಿಗೂ ಕೂಡ ಜ್ಞಾನ ಇಲ್ಲ. ಸೂರಜ್ ಕಾಲೇಜಿನ ಸಲಹಾ ಸಮಿತಿಯ ಸದಸ್ಯರಾದ ರವೀಂದ್ರ ರೈ ಕಲ್ಲಿಮಾರವರು ಮಾತನಾಡಿ, ಕ್ರೀಡೆಯು ದೈಹಿಕ ವ್ಯಾಯಾಮ ಮಾತ್ರವಲ್ಲ, ನಮ್ಮಲ್ಲಿ ಶಿಸ್ತು, ಸಮಯ ಪಾಲನೆ, ಗುರಿ, ಸ್ಪರ್ಧಾತ್ಮಕ ಮನೋಭಾವನೆ, ಹೊಂದಾಣಿಕೆಯ ಭಾವವನ್ನು ಬೆಳೆಸುವಲ್ಲಿ ಸಹಕಾರಿಯಾಗಿದೆ ಎಂದರು. ಸ್ಪರ್ಧಾತ್ಮಕ ಮನೋಭಾವನೆ ಇದು ಬದುಕಿಗೆ ಬೇಕು. ಸ್ಪರ್ಧಾತ್ಮಕವಾದಂತಹ ಮನೋಭಾವನೆ ಅದು ನಮ್ಮ ಬದುಕಿಗೆ ಬೇಕು. ನಾವೆಲ್ಲರೂ ಒಂದೇ, ಸಮತಾವಾದ, ಸಮನ್ವಯದ ಆದರ್ಶ. ಇಲ್ಲಿ ಜಾತಿ ಭೇದ ಇಲ್ಲ, ಇಲ್ಲಿ ವರ್ಗ ಭೇದ ಇಲ್ಲ, ಇಲ್ಲಿ ಧರ್ಮ ಭೇದಕ್ಕೆ ಅವಕಾಶ ಇಲ್ಲ. ಎಲ್ಲರೂ ಕೂಡ ಸಮಾನರು ಎನ್ನುವಂತಹ ಆದರ್ಶ ಇಲ್ಲಿ ಇದೆ. ಅರ್ಥ ಆಯ್ತಲ್ಲ? ಅದೇ ರೀತಿಯಲ್ಲಿ ಇಲ್ಲಿ ಒಂದು ಛಲ ಇದೆ, ಹಠ ಇದೆ. ನನ್ನ ಟೀಮಿನವರು ಗೆಲ್ಲಬೇಕು ಅಂತ ಅಲ್ವಾ? ಇಲ್ಲಿ ನೀವು ವಾಲಿಬಾಲ್ ಆಟ ಆಡ್ತೀರಿ, ಚೆಂಡನ್ನು ನೀವು ಯಾವತ್ತೂ ಕೂಡ ಕೆಳಗಡೆ ಬೀಳಲಿಕ್ಕೆ ಬಿಡುವುದಿಲ್ಲ. ಯಾರು ಬಿಡ್ತೀರಾ? ಗ್ರೌಂಡಿಗೆ ಬೀಳುವಂಥದ್ದಕ್ಕೆ ನೀವು ಖಂಡಿತ ಅವಕಾಶ ಕೊಡುವುದಿಲ್ಲ. ಯಾಕಂದ್ರೆ ಎಲ್ಲಿಯಾದರೂ ಅದನ್ನು ಬಡಿಯುತ್ತೀರಿ. ಯಾಕಂದ್ರೆ ನೀವು ಟೀಮ್ನವರು ಪರಸ್ಪರ ಒಟ್ಟಾಗಿ ಹೊಂದಾಣಿಕೆಯಿಂದ ಸಹಕರಿಸಿಕೊಂಡಲ್ಲಿ ಕೆಲಸ ಮಾಡ್ತೀರಿ. ಸೂರಜ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ್ ರೇವಣ್ಕರ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಮೊಟ್ಟ ಮೊದಲನೇದಾಗಿ ನನ್ನ ಮುದ್ದು ಮಕ್ಕಳಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ನಿಮ್ಮ ಮುಖಗಳಲ್ಲಿ ಒಂದು ಚಾರ್ಮ್ ಇದೆ. ನಿಮ್ಮನ್ನು ನೋಡಿದಾಗ ಮುಡಿಪಿನಂತ ಒಂದು ಪ್ರದೇಶದಲ್ಲಿ ಇಷ್ಟೊಂದು ಒಳ್ಳೆ ಟೂರ್ನಮೆಂಟ್ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಯಾಕಂದರೆ ಮುಡಿಪಿನಂತ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಉಳ್ಳಾಲ ವಲಯದ ಮಕ್ಕಳು ನಮ್ಮ ಶಾಲೆಗೆ ಬಂದಿದ್ದಾರೆ ಅಂತ ಹೇಳಿದರೆ ನನಗೆ ಎಷ್ಟು ಖುಷಿ ಆಗಬೇಕು. ಅದರಷ್ಟು ಖುಷಿ ಯಾವುದೂ ಇಲ್ಲ. ಹಾಗಾಗಿ ಮಕ್ಕಳೇ, ನಿಮಗೆ ಸೂರಜ್ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳು. ನಮ್ಮ ಶಾಲೆಯಲ್ಲಿ ಒಂದು ವಿಶೇಷತೆ ಇದೆ. ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೂ ಒಂದು ವಿಶೇಷತೆ ಇದೆ. ವಿಶೇಷತೆ ಇಲ್ಲದೆ ನಾವು ಕಾರ್ಯಕ್ರಮ ಮಾಡೋದಿಲ್ಲ. ಮಾಡಿದರೆ ಒಳ್ಳೆ ರೀತಿಯಿಂದ ಮಾಡ್ತೇವೆ, ಒಳ್ಳೆ ಶಿಸ್ತಿನಿಂದ ಮಾಡ್ತೇವೆ, ಒಳ್ಳೆ ಸಿಸ್ಟಮೆಟಿಕ್ ಆಗಿ ಎಲ್ಲರಿಗೂ ಇಲ್ಲಿ ಬಂದಂಥ ಎಲ್ಲ ಮಕ್ಕಳಿಗೆ ಖುಷಿಯಾಗುವಂಥ ಕೆಲಸವನ್ನು ನಾವು ಮಾಡುವಂಥ ಕೆಲಸ ಸೂರಜ್ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಮಾಡ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಸುಧಾ ನಾವು ಮಾಡ್ತೇವೆ ಅಂತ ಹೇಳಿ ಇಚ್ಛೆ ಬಯಸ್ತೇನೆ. ಹಾಗಾಗಿ ನಿಮಗೆಲ್ಲ ತುಂಬ ಹೃದಯದ ಅಭಿನಂದನೆಗಳು. ನಮ್ಮ ಶಾಲೆಯಲ್ಲಿ ಯಾವುದೇ ಡೊನೇಷನ್ ಇಲ್ಲ. ಕಡಿಮೆ ಅಂಕ ಇದ್ದವ್ರನ್ನೂ ತಗೊಳ್ತೇವೆ, ಜಾಸ್ತಿ ಅಂಕ ಇದ್ದವ್ರನ್ನೂ ತಗೊಳ್ತೇವೆ. ಯಾವುದೇ ಡೊನೇಷನ್ ಇಲ್ಲದೆ ಶಾಲೆ ನಡೆಸುವಂಥ ಒಂದು ಏಕೈಕ ಶಾಲೆ ಅಂತ ಹೇಳಿದರೆ ಸೂರಜ್ PU ಕಾಲೇಜ್ ಹಾಗೂ ಜ್ಞಾನದೀಪ ಸ್ಕೂಲ್ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ.
ಮುಖ್ಯ ಅತಿಥಿಯಾಗಿ HDFC ಬ್ಯಾಂಕ್ನ ಮಲ್ಲಣ್ಣಗೌಡ, ಪ್ರಾಂಶುಪಾಲರಾದ ರಕ್ಷಿತ್ ಕುಲಾಲ್, ದೈಹಿಕ ಶಿಕ್ಷಕರು ಹಾಗೂ ಕ್ರೀಡಾ ಸಂಘಟಕ ಅಶ್ರಫ್ ಉಪಸ್ಥಿತರಿದ್ದರು. ದೈಹಿಕ ಶಿಕ್ಷಕರಾದ ಮಹದೇವ್ ಸ್ವಾಗತಿಸಿದ್ರು. ಶಿಕ್ಷಕಿ ಪ್ರತಿಷ್ಠಾ ವಂದಿಸಿದ್ರು. ಶಿಕ್ಷಕಿಯರಾದ ಭಾರತಿ ರೈ ಅಸೈಗೋಳಿ ಹಾಗೂ ವಂದನಾ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ವಿದ್ಯಾಧರ್ ಶೆಟ್ಟಿ, V4 ನ್ಯೂಸ್, ಉಳ್ಳಾಲ.